ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಐಫೋನ್ 16 ಪ್ಲಸ್ ಅನ್ಬಾಕ್ಸಿಂಗ್ ಮಾಡ್ತಿದ್ದೇನೆ. ಬ್ಲ್ಯಾಕ್ ಎಡಿಷನ್ ಫೀಚರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಹೇಳ್ಬೇಕಂತಿಲ್ಲ, ಐಫೋನ್ ಅಂತ ಹೇಳುವಾಗ ಫೀಚರ್ಸ್ನ ಬಗ್ಗೆ ನಾವು ಜಾಸ್ತಿ ಹೇಳ್ಬೇಕಂತಿಲ್ಲ. ಫೋಟೋ ಆಗಲಿ ವೀಡಿಯೋಸ್ ಆಗಲಿ ತುಂಬಾ ಚೆನ್ನಾಗಿ ಬರುತ್ತೆ. ಅದೇ ರೀತಿ ಕಂಟೆಂಟ್ ಕ್ರಿಯೇಟರ್ಸ್ಗೆ ತುಂಬಾ ಒಳ್ಳೆಯದು ಯೂಸ್ ಮಾಡೋಕ್ಕೆ. ಐಫೋನ್ ಫೋಟೋ ಆಗಲಿ ವೀಡಿಯೋ ಆಗಲಿ ಸಿನಿಮೇಟಿಕ್ ಇದರಲ್ಲಿ ಟೈಪಲ್ಲಿ ನಿಮಗೆ ವೀಡಿಯೋ ರೆಕಾರ್ಡಿಂಗ್ ಮಾಡ್ಬೋದು. ಮೈನಾಗಿ ಐಫೋನಲ್ಲಿ ಇರೋದಂದರೆ ಟೆಕ್ನಿಕ್. ನೀವು ಯಾವ ರೀತಿ ಫೋಟೋ ಆ್ಯಂಬಿಯೆಂಟ್ ತೆಗಿತೀರೋ, ಯಾವ ರೀತಿ ಫೋಕಸ್ ಮಾಡಿ ತೆಗಿತೀರೋ, ಸೊ ಅದರಲ್ಲಿ ನಿಮ್ಮ ಐಫೋನಲ್ಲಿ ಬರುವಂಥ ವೀಡಿಯೋ ಆಗಲಿ ಫೋಟೋ ಆಗಲಿ ನಿಮಗೆ ಚೆನ್ನಾಗಿ ಕ್ಲಾರಿಟಿ ಅಂತ ಬರೋದು. ಇಲ್ಲಾಂದರೆ ನಿಮಗೆ ಚೆನ್ನಾಗಿ ಕ್ಲಾರಿಟಿ ಬರಲ್ಲ. ಮೈನಾಗಿ ನೀವು ಫೋಟೋಸ್ ತೆಗಿಲಿಕ್ಕೆ ಕಲಿಬೇಕು. ಆನಂತರ ಯಾವ ರೀತಿ ಫೋಕಸ್ ಲೈಟ್ಗಳನ್ನು ಹೇಗೆ ನೀವು ಔಟ್ಸೈಡ್ ಅಂದರೆ ನಮ್ಮ ಸನ್ಸೆಟ್ಸ್ ಯಾವ ರೀತಿ ನಿಮಗೆ ಸೂಟ್ ಆಗುತ್ತೆ ಅದೇ ರೀತಿ ನೀವು ಫೋಟೋ ತೆಗಿಬೇಕಾಗುತ್ತೆ. ಸೊ ಇದರಲ್ಲಿ ಫೀಚರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಅದೇ ರೀತಿ ಕ್ಲಾರಿಟಿ ಕೂಡ ತುಂಬಾ ಇದೆ. ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಯಾವ ರೀತಿ ವೀಡಿಯೋಸ್ ಸಿನಿಮೇಟಿಕ್ ಯಾವ ರೀತಿಯಾಗಿ ನಾವು ಶೂಟ್ ಮಾಡ್ಬೋದು ಅಂತ. ಜಸ್ಟ್ ನಾನು ಇವತ್ತು ಅನ್ಬಾಕ್ಸ್ ಮಾಡ್ತಿದ್ದೇನೆ ಅಷ್ಟೇ. ಐಫೋನ್ 16 ಪ್ಲಸ್ ನಾನು ಸೆಲೆಕ್ಟ್ ಮಾಡಿದ್ದು iPlanet. Okay guys, thank you, bye bye.